Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲನ್ ಮತ್ತು ಮೋಕೆಡ್ ಎತ್ಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಿಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಿಲಿಗೆ ಸ್ವಾಗತ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಹರೇಕಳದ ಮೊಹಮ್ಮದ್ ಮುಸ್ತಫರ್ನ ಮಗಳು ಡಾಕ್ಟರ್ ಫಾತಿಮತ್ ರಫೀಜರ್ನ ನೂರು ಡೆಂಟಲ್ ಕೇರ್ ದೇರಳಕಟ್ಟದ ಜಲಾಲ್ಬಾಗ್ ಅಡ್ಡ ರಸ್ತೆ ಕೆಪಿ ಲ್ಯಾಂಡ್ಮಾರ್ಕ್ ಕಟ್ಟನಾಡು ಸೋಮವಾರ ಕಾಂಡೆ ಉದಿಪನಾಂಡು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಹರೇಕಳದ ಮೊಹಮ್ಮದ್ ಮುಸ್ತಾಫಿರಿನ ಮಗಳು ಡಾಕ್ಟರ್ ಫಾತಿಮತ್ ರಫೀಜಾರಿನ ಮಾಲಕತ್ವದ ನೂರು ಡೆಂಟಲ್ ಕೇರ್ ದೇಳಕಟ್ಟೆ ಜಲಾಲ್ ಭಾಗದ ಅಡ್ಡ ರಸ್ತೆ ಕೆಪಿ ಲ್ಯಾಂಡ್ಮಾರ್ಕ್ ಕಟ್ಟಣಡು ಸೋಮವಾರ ಕಾಂಡೆ ಉದಿಪನಾಂಡು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೊಕ್ಕ ಆರೋಗ್ಯ ವಿಜ್ಞಾನದ ಮಾಜಿ ಸಿಂಡಿಕೇಟ್ ಬೊಕ್ಕ ಸೆನೆಟ್ ಸದಸ್ಯರು ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ನೂರ್ ಡೆಂಟಲ್ ಕೇರ್ನ ಉದಿಪನ ಮಲ್ತೇರು. ದೇರ್ಲಕಟ್ಟೆ ಪರಿಸರಡು ನೂರು ಡೆಂಟಲ್ ಕೇರ್ ಚಿಕಿತ್ಸಾ ಕೇಂದ್ರ ಎಡ್ಡೆ ಸೇವೆನ್ ಕೊಡ್ದು ಮಲ್ಲ ಪುದರ್ ಪಡೆವಡು ಜನಕ್ಲಿನ ಪ್ರೀತಿ ವಿಶ್ವಾಸನ್ ಪಡೆಯೊಂದು ಅಭಿವೃದ್ಧಿ ಆವಡ ಪಡೆದು ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಎಡಬಯಕೇರು. On the auspicious inauguration of Noor Dental Clinic at Delagatte near Kanachur Medical College, we are happy to see our family friend's daughter, Dr. Hafiza, who has opened the clinic today with the proud father Mustafa, a family friend. And we are happy to she has got all the 2 dental chairs with all the speciality of her clinics, with all the dental specialities from root canal to the capping to everything whatever is in the dental care. So I wish Noor Dental Clinic, which is named under the baby, very all the best for the success, and Dr. Hafiza for the future one of the top clinic to be held in our area of Ulla constituency. Thank you. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಫಾ ಪಾತೆರೊಂದು ತನ್ನ ಮಗಳು ದಂತ ವೈದ್ಯಕೀಯ ಪದವಿ ಪಡೆದು ದೇರಳಕಟ್ಟೆದ ಈ ಪರಿಸರಡು ದಂತ ಚಿಕಿತ್ಸಾ ಕೇಂದ್ರನು ಶುರು ಮಾಡ್ತಿದ್ದಾರೆ. ಇದಕ್ಕೆ ಮಾತಿರ್ನಲ್ಲ ಸಹಕಾರ ಬೋರ್ಡ್ ಪಣದಕ್ಕೆ ಏನುಂಟಿರು. ಈ ದಿನ ದೇರಳಕಟ್ಟೆಯ ಕೇಂದ್ರ ಭಾಗವಾದಂಥ ಜಲಾಲ್ ಬಾಗ್ನಲ್ಲಿ ನೂರ್ ಡೆಂಟಲ್ ಕೇರ್ ಎಂಬ ದಂತ ಚಿಕಿತ್ಸೆಯ ಒಂದು ಕ್ಲಿನಿಕ್ ಇಲ್ಲಿ ಡಾಕ್ಟರ್ ಇಫ್ತಿಕಾರ್ ಅವರ ಶುಭ ಹಸ್ತದಿಂದ ಈ ದಿನ ಉದ್ಘಾಟನೆಯಾಗಿದೆ. ಈ ಕ್ಲಿನಿಕನ್ನು ನನ್ನ ಮಗಳಾದ ಫಾತಿಮತ್ ರಫೀಜಾ, ಇವಳು ಡೆಂಟಲ್ ಡಾಕ್ಟ್ರು, ಇವಳು ಇದನ್ನು ಮುನ್ನಡೆಸಲಿಕ್ಕಿದ್ದಾಳೆ. ಎಲ್ಲ ಜನಗಳ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತೇಳಿ ನಾನು ಮೊದಲಿಗೆ ಕೇಳಿಕೊಳ್ಳುತ್ತಾ, ನೂರ್ ಡೆಂಟಲ್ ಕೇರ್ದ ಡಾಕ್ಟರ್ ಫಾತಿಮತ್ ರಫೀಜಾ ಪಾತಿರೊಂದು ತಂಕ್ಲಿನ ಈ ದಂತ ಚಿಕಿತ್ಸಾ ಕೇಂದ್ರಗ ಮಾತಿನಲ್ಲ ಸಹಕಾರ ಬೋರ್ಡ್ ಪಣದಕ್ಕೆ ಏನುಂಟೇರು. I have completed my bachelor's of dental surgery in A.B. Shetty Dental College, Delagatte. I have been working for 2.5 years now. Now I thought of having my separate journey, so I have set up my private dental practice now, which is Noor Dental Care. It's always been a tough journey for me. So my parents, I'm very thankful for my parents, friends, teachers, all those who have helped me come across this long. So this dental clinic includes every treatment, root canal, restoration, extraction, orthodontic treatment, every necessary treatment required. Hoping to give a best treatment for my patient, and very helpful for everyone who have helped me come across this journey. Very thank you for all of you. I want everybody's blessings to start this new journey. ಕಣಚೂರು ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಕಣಚೂರು ಮೋನು
ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಹರೇಕಳ, ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಪರಿಸರದ ಪ್ರಮುಖರು ಇಬ್ರಾಹಿಂ ಕೊಣಾಜೆ, ಶರೀಫ್ ಪಟೋರಿ, ಸಂತೋಷ್ ಶೆಟ್ಟಿ ಅಸೇಗೋಳಿ, ಲಕ್ಕಿ ಸ್ಟಾರ್ ನಾಸಿರ್, ಹೈದರ್ ಕೈರಂಗಳ, ಜಲೀಲ್ ಮೋಟುಗೋಳಿ, ಪ್ರಭಾಕರ್ ಶೆಟ್ಟಿ ಪಾವೂರು, ಯೂಸುಫ್ ಬಾವಬೆಳ್ಮ, ಮಹಾಬಲ್ ಹೆಗ್ಡೆ, ಭರತ್ರಾಜ್ ಶೆಟ್ಟಿ ಪಜೀರ್ಗುತ್ತು, ಜಕಾರಿಯಾ ಮಲಾರ್, ಸಮದ್ ಮಲಾರ್, ಸಿದ್ದಿಕ್ ಮೋಟುಗೋಳಿ, ನವಾಜ್ ನರಿಂಗಾನ, ಜಲಾಲ್ ಅಜ್ಜನಡ್ಕ, ಸಿಎಂ ಅಬ್ದುಲ್ ಸತ್ತಾರ್, ಪುಷ್ಟಿ ಮೊಹಮ್ಮದ್, ಬಶೀರ್ ಉಂಬುದ, ಮುರಳೀಧರ್ ಶೆಟ್ಟಿ ಮೋರ್ಲಾ, ಮುರಳಿ ಸಾಲಿಯಾನ್, ಅಬ್ದುಲ್ ಮಜೀದ್ ಹರೇಕಳ, ಬದ್ರುದ್ದೀನ್ ಹರೇಕಳ, ಸಿರಾಜ್ ಕಿನ್ಯಾ, ತ್ಯಾಗಂ ಹರೇಕಳ, ಇಕ್ಬಾಲ್ ಸಾಮಾನಿಗೆ, ನಾಸಿರ್ ಸಾಮಾನಿಗೆ, ರೆಹಮಾನ್ ಕೋಡಿಜಾಲ್, ಪ್ರಭಾವತಿ ಶೆಟ್ಟಿ, ಸಲೀಮಾ, ಮನ್ಸೂರ್ ಮಂಚಿಲ, ಅರುಣ್ ರಾಜ್ ಕಾಪಿಕಾಡ್, ವೈಭವ್ ತಲಪಾಡಿ, ರವಿರಾಜ್ ಶೆಟ್ಟಿ, ಹಮೀದ್ ಕಿನ್ಯಾ, ಸಾತ್ಕೋ ಮಜೀದ್, ಇಕ್ಬಾಲ್ ಅಮ್ಲಮಗರು ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲಾಡು ವರ್ಂಬ ಖಾಸಗಿ ವೈದ್ಯಕೀಯ ಕಾಲೇಜು ಇತ್ತನಲ್ಲ ಒಂಜಿ ಸರಕಾರಿ ವೈದ್ಯಕೀಯ ಕಾಲೇಜ್ ಕನಬರಿಯರೆ ಜನಪ್ರತಿನಿಧಿರ್ದು ಸಾಧ್ಯ ಆತೀಚಿ. ಜನಪ್ರತಿನಿಧಿನಕಲು ಖಾಸಗಿ ಒತ್ತಡದ ಬಗ್ಗೆ ನಿರ್ಧಾರ ಪಾಪದಕಲು ಆರೋಗ್ಯಗೆ ಬೋಡಾದು ಭಿಕ್ಷೆ ಬೇಡುನ ಪರಿಸ್ಥಿತಿ ಬೈದನು ಪಂಡದು ಡಿವೈಎಫ್ಐದ ಜಿಲ್ಲಾಧ್ಯಕ್ಷರು ಇಮ್ತಿಯಾಸ್ ಆರೋಪಿಸಿದರು. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಅವ್ಯವಸ್ಥೆಯನ್ನು ಖಂಡಿಸಾದು ಮೂಲ ಸೌಲಭ್ಯ ಒದಗಿಸಾವಲೆಕ ಬೊಕ್ಕ ಕೇಂದ್ರನು ಮೇಲ್ದರ್ಜೆಗೇರಿಸಾವಲೆಕ ಒತ್ತಾಯಿಸಾದು ಉಳ್ಳಾಲ ತಾಲೂಕು ಡಿವೈಎಫ್ಐ ವತಿರ್ದು ಸಮುದಾಯ ಆರೋಗ್ಯ ಕೇಂದ್ರದ ಎದುರುಡು ಪ್ರತಿಭಟನೆಯನ್ನು ಸೋಮವಾರ ಕಾಣೆ ನಡಪಾಯರು. ಸರ್ಕಾರಿ ಆಸ್ಪತ್ರೆ ಇಲ್ಲವೇ ಇಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲವೇ ಇಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲವೇ ಇಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲವೇ ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಇಲ್ಲ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಿ, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಿ, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಿ, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಿ ಚಿಕಿತ್ಸೆ ಕೊಡಲು ಮದ್ದುಗಳಿಲ್ಲ, ಚಿಕಿತ್ಸೆ ಕೊಡಲು ಮದ್ದುಗಳಿಲ್ಲ, ಚಿಕಿತ್ಸೆ ಕೊಡಲು ಮದ್ದುಗಳಿಲ್ಲ, ಚಿಕಿತ್ಸೆ ಕೊಡಲು ಮದ್ದುಗಳಿಲ್ಲ. ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರ್ನ ಡಿವೈಎಫ್ಐ ಜಿಲ್ಲಾಧ್ಯಕ್ಷರು ಬಿಕೆ ಇಮ್ತಿಯಾಸ್ ಕುಡ್ಲಡು ಒರ್ಂಬ ಖಾಸಗಿ ವೈದ್ಯಕೀಯ ಕಾಲೇಜ್ ಲಿತ್ತಂಡಲ ಒಂಜಿ ಸರಕಾರಿ ವೈದ್ಯಕೀಯ ಕಾಲೇಜ್ ಕನೆಯರೆ ಜನಪ್ರತಿನಿಧಿಲೆಗೆ ಆತಿಚಿ ಮುಲ್ಪದ ಜನಪ್ರತಿನಿಧಿಲು ಖಾಸಗಿ ಒತ್ತಡಗ್ ತಿಕ್ಕಲ್ದಿನಿರ್ದು ಬಡವೇರು ಆರೋಗ್ಯಗಾದು ಭಿಕ್ಷೆ ಬೇಡ್ನ ಪರಿಸ್ಥಿತಿ ನಿರ್ಮಾಣ ಆತನ ಪಣದ ಆರೋಪಿಸಾಯರು. ನಾವು ಖಾಸಗಿ ಆಸ್ಪತ್ರೆಗಳನ್ನು ನಾವು ನೋಡಿದ್ದೇವೆ. ಇವತ್ತು ಬಹಳ ನೋವಿನಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಬಹಳ ಆಕ್ರೋಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿದೆ ಇದನ್ನು ಸರಿಪಡಿಸುವಂತದ್ದು ಬಹಳ ಕಷ್ಟ, ಆದ್ರೂ ಕೂಡ ಹೋರಾಟದಲ್ಲಿ ನಮಗೆ ನಂಬಿಕೆ ಇದೆ. ಹೋರಾಟದ ಮೂಲಕ ಈ ಸಮುದಾಯ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಕೊಂಡೋಗುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇವತ್ತಿಂದ ಆರಂಭ ಆಗ್ತದೆ. ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ತಾಲೂಕು ಆಸ್ಪತ್ರೆ ಆಗಿ ಇದನ್ನ ಮೇಲ್ದರ್ಜೆಗೆ ಏರಿರ್ತಕ್ಕಂತಹ ಕೆಲಸವನ್ನ ಡಿವೈಎಫ್ಐ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಈ ಒಂದು ಕ್ಷೇತ್ರದ ಜನರಲ್ಲಿ ನನ್ನ ವಿನಂತಿ ಇದೆ, ನಾವು ಬಹಳ ಒಗ್ಗಟ್ಟಿನಿಂದ ಹೋರಾಟ ಮಾಡುವ. ಇಲ್ಲಿರ್ತಕ್ಕಂಥ ಬೆರಳಿಕೆ ಜನರಿಗೆ ಮಾತ್ರ ಆರೋಗ್ಯ ಬೇಕಾಗಿರುವಂತದ್ದಲ್ಲ, ಇಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಉಳ್ಳಾಲದ ನಾಗರಿಕರು ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸೋಣ. ನಮಗೆ ಖಂಡಿತವಾಗಿಯೂ ಜಯ ಸಿಗ್ತದೆ. ಇಲ್ಲಿನ ಬಡವರಿಗೆ ಆರೋಗ್ಯದ ಖಾತರಿ ಸಿಗ್ತದೆ. ಯಾವುದೇ ಕಾರಣಕ್ಕೂ ಬಡವರ ದೇಹವನ್ನ ಖಾಸಗಿ ಮೆಡಿಕಲ್ ತಳಿಗಳ ಆಸ್ಪತ್ರೆಗಳ ವೈದ್ಯ ವಿದ್ಯಾರ್ಥಿಗಳ ಕೈಗೆ ಒಪ್ಪಿಸುವುದು ಬೇಡ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗುವಂತಾಗಬೇಕೆನ್ನುವಂತ ನಿಟ್ಟಿನಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉಳ್ಳಾಲ ತಾಲೂಕು ಸಮಿತಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಿ ಡಿವೈಎಫ್ಐ ತಾಲೂಕು ಅಧ್ಯಕ್ಷರು ರಜಾಕ್ ಮೊಂಟೆ ಪದವು ಪಾತ್ರರೊಂದು ಶಾಲಾ ವಿದ್ಯಾರ್ಥಿಗೂ ನಾಯಿ ತುಚ್ಚಿನ ಪಗ ಸಮುದಾಯ ಆಸ್ಪತ್ರೆಡು ಓವೇ ಚಿಕಿತ್ಸೆ ತಿಕ್ಕಂತೆ ಕುಡ್ಲಾ ಕೊನಪೋತಿನವು ನಾಚಿಗೇಡು ಈತನಿಟ ಇಜ್ಜಂದಿನ ಆಂಬುಲೆನ್ಸ್ ಇನಿ ಬೈದನು ಕೇಂದ್ರಡು ಪುನಃ ಬೆಡ್ಲೆಡು ನಾಯಿಲು ಉಪ್ಪುಂಡು ಆಸ್ಪತ್ರೆದುಲೈ ಧೂಳು ದಿಂಜಿನ ವಾತಾವರಣ ಉಂಡು ಪಣದ ಅಸಮಾಧಾನ ವ್ಯಕ್ತಪಡಿಸಾಯರು. ಸಿಪಿಐಎಂ ಮುಖಂಡರು ಕೃಷ್ಣಪ್ಪ ಸಾಲ್ಯಾನ್, ಜಯಂತಿ ಶೆಟ್ಟಿ, ಜಯಂತ್ ನಾಯಕ್, ಸುಕುಮಾರ್ ತೊಕ್ಕೋಟು, ಕೆಎಚ್ ಹಮೀದ್ ಹರೇಕಳ, ಡಿವೈಎಫ್ಐ ಉಳ್ಳಾಲ ತಾಲೂಕು ಅಧ್ಯಕ್ಷರು ರಜಾಕ್ ಮೊಂಟೆಪದವ್, ನಿಕಟಪೂರ್ವ ಅಧ್ಯಕ್ಷರು ರಫೀಕ್ ಹರೇಕಳ,
ವಕೀಲರು ನಿತಿನ್ ಕುತ್ತಾರ್, ಇಕ್ಬಾಲ್ ಕೆಎಚ್, ಸಿಐಟಿಯು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ತೊಕೋಟು ಅಧ್ಯಕ್ಷರು ದಯಾನಂದ್, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಅಶ್ರಫ್, ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ ದೆಬ್ಬೆಲಿಮಾರ್, ಜಗದೀಶ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ರಿಜ್ವಾನ್ ಹರೇಕಳ ಎತ್ಕೊಂಡರು. ಸುನಿಲ್ ತೇವುಲ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ನನ್ನ ಮಣ್ಣು ನನ್ನ ದೇಶ ಅಮೃತ ಕಲಶ ಅಭಿಯಾನದ ಅಂಗವಾದ ಉಳ್ಳಾಲ ನಗರಸಭೆತ 31 ವಾರ್ಡಿಲೆಡು ಮಣ್ಣು ಬೊಕ ಅರಿಸಂಗ್ರಹ ಅಭಿಯಾನ ಉಳ್ಳಾಲ ನಗರಸಭಾ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವೇರ್ನ ಮುತಾಲಿಕೆಡು ಶನಿವಾರ ಇಡೀ ದಿನ ನಡೆತನು. ಉಳ್ಳಾಲ ನಗರಸಭೆ ವತಿರ್ದು ನನ್ನ ಮಣ್ಣು ನನ್ನ ದೇಶ ಅಮೃತ ಕಲಶ ಯಾತ್ರೆದ ಅಂಗವಾದ ಉಳ್ಳಾಲ ನಗರಸಭೆ ವ್ಯಾಪ್ತಿಡು ಮಣ್ಣು ಬೊಕ್ಕ ಅರಿ ಸಂಗ್ರಹ ಅಭಿಯಾನ ನಗರಸಭಾ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವರೆನ ನೇತೃತ್ವಡು ಶನಿವಾರ ನಡೆತನು. अब जाके कहीं हमने सर पे ये केसरी रंग सजाया है मेरी ज़मीं अफसोस नहीं जो तेरे लिए 100 दर्द सहे महफूज रहे तेरी आन सदा चाहे जान मेरी ये रहे ना रहे मेरी ज़मीं महबूब मेरी मेरी नस नस में तेरा इश्क बहे फीका ना पड़े कभी रंग तेरा जिस्मों से निकल के खून कहे तेरी मिट्टी में मिल जावा गुल बन के मैं खिल जावा इतनी सी है. ನಮ್ಮ ದೇಶದ 75 ವರ್ಷದ ಸವಿನೆಂಪುಗಾದ ಆಜಾದಿ ಕಾ ಅಮೃತ ಮಹೋತ್ಸವನ ರಾಷ್ಟ್ರ ವ್ಯಾಪ್ತಿಯಾದ ಕರಿನ 2 ವರ್ಷದಿಂದ ಆಚರಿಸಾವಂತದ್ದು. ಇದರ ಪರಿಣಾಮ ಆದ ಜನಗಳು ನಮ್ಮ ದೇಶದ ಸಂಸ್ಕೃತಿ ಬೊಕ್ಕ ಸಾಧನೆಲೆದ ಭವ್ಯ ಇತಿಹಾಸನು ಸ್ಮರಿಸಾಯರೆ ಸಗಾಯಾತಂಡು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಇತಿಹಾಸಡು 75 ವರ್ಷದ ಸ್ವಾತಂತ್ರ್ಯೋತ್ಸವದ ಸುಸಂದರ್ಭಡು ಆಯೋಜನೆ ಮಲ್ತಿನ ಮಾಮಲ್ಲ ಆಚರಣೆದ ಪ್ರಯತ್ನ ಆತಂಡು. ನನ್ನ ಮಣ್ಣು ನನ್ನ ದೇಶ ಅಭಿಯಾನ ಆಜಾದಿ ಕಾ ಅಮೃತ ಮಹೋತ್ಸವದ ಮುಗಿತಲದ ಸಮಾರಂಭ ಆತಂಡು. ದೇಶಗಾದ ತ್ಯಾಗ ಮಲ್ತಿನ ವೀರರಿಗೆ ಗೌರವ ಸಂದಾವನಿ ಇನ್ನತ ಆಶಯ ಆತಂಡು. ದೇಶದ ಮಾತಾ ಭಾಗದ ಸಂಗ್ರಹಿಸಾಯಿನ ಮಣ್ಣದ ಕಲಶಲೆದ ಮಣ್ಣನ್ನು ಅಮೃತ ವಾಟಿಕ ಪಂಡದಲೆಪ್ಪುನ ವಿಶಿಷ್ಟವಾಯಿನ ಉದ್ಯಾನವನನ್ನು ಅಭಿವೃದ್ಧಿ ಮಲ್ಪರೆ ಉಪಯೋಗಿಸಾವುಂಡು. कुछ करिए नस नस मेरी खोले हाय कुछ करिए बस बस. ಉಳ್ಳಾಲ ವೀರರಾಣಿ ಅಬ್ಬಕ ಪ್ರತಿಮೆದ ಎದುರುಡು ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಉಳ್ಳಾಲ ನಗರಸಭೆ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಪಾತಿರೊಂದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಆದೇಶದಲೆಕ ಮೇರಾ ಮಾಟಿ ಮೇರಾ ದೇಶ್ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದಡಿಟ್ಟು ಉಳ್ಳಾಲ ನಗರಸಭಾ ವ್ಯಾಪ್ತಿದ 31 ವಾರ್ಡ್ಲೆದ ಇಲ್ಲು ಇಲ್ಲರ್ದು ಮಣ್ಣು ಬೊಕ್ಕ ಅರಿನು ನಗರಸಭಾ ಸದಸ್ಯರ ನೇತೃತ್ವಡು ಶನಿವಾರ ಕಾಂಡಿರ್ದು ಬಯ್ಯಮುಟ್ಟ ಸಂಗ್ರಹಿಸಾದು ಮಣ್ಣು ಬೊಕ್ಕ ಅರಿನು ಯುವಜನ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆಗೆ ಒಪ್ಪ್ಯಾದ. ನವದೆಹಲಿಡು ಅಮೃತ ವಾಟಿಕ ಪನ್ಪಿನ ವಿಶೇಷ ಉದ್ಯಾನವನ ಸ್ಥಾಪಿಸಾಯರೆ ಈ ಯಾರಿ ಬೊಕ್ಕ ಮಣ್ಣು ಪ್ರಯೋಜನ ಆಪುಂಡು. ಈ ನಿಟ್ಟಿಡು ಉಳ್ಳಾಲ ನಗರಸಭೆ ವತಿರ್ದು ದಿಂಜ ಯಶಸ್ವಿಯಾದ ಪರ್ಬದ ವಾತಾವರಣ ನಿರ್ಮಾಣ ಮಲ್ಪನ ಮೂಲಕ ಶಿಸ್ತುಬದ್ಧ ರೀತಿಡು 31 ವಾರ್ಡ್ಲೆಡು ಸಾರ್ವಜನಿಕರ ಸಗಾಯರ್ದು ಕಾರ್ಯಕ್ರಮ ಯಶಸ್ವಿಯಾತಂಡು. ಇದಕ್ಕೆ ಸಹಕರಿಸಾಯನ ಮಾತಾ ವಾರ್ಡ್ಲೆದ ಸದಸ್ಯರು ಜನಪ್ರತಿನಿಧಿಗಳು ಬೊಕ್ಕ ಸಾರ್ವಜನಿಕರು ಬೊಕ್ಕ ಸಿಬ್ಬಂದಿ ವರ್ಗದಕ್ಲೆಗ್ ಅಭಿನಂದನೆಲು ಪಂಡು ತೆರಿಪಾಯರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದನ್ವಯ ಮೇರಾ ಮಾಟಿ ಮೇರಾ ದೇಶ ನನ್ನ ದೇಶ ನನ್ನ ಮಣ್ಣು ಈ ಕಾರ್ಯಕ್ರಮದಡಿ
ಉಳ್ಳಾಲ ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳ ಮನೆಗಳಿಂದ ಮಣ್ಣು ಮತ್ತು ಅಕ್ಕಿಯನ್ನು ಸಂಗ್ರಹಿಸುವ ಮೂಲಕ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಈ ಕಾರ್ಯಕ್ರಮವನ್ನು 31 ವಾರ್ಡ್ಗಳಲ್ಲಿ ಕೂಡ ನಮ್ಮ ಗೌರವಾನ್ವಿತ ಸದಸ್ಯರುಗಳ ನೇತೃತ್ವದಲ್ಲಿ ನಾವು ಉಳ್ಳಾಲ ನಗರಸಭೆಯಿಂದ ಹಮ್ಮಿಕೊಂಡು ಇದೀಗ ಅದನ್ನು ನಾವು ಆ ಮಣ್ಣು ಮತ್ತು ಅಕ್ಕಿಯನ್ನು ನಾವು ಯೋಜನಾ ಇಲಾಖೆಗೆ ನಾವು ಹಸ್ತಾಂತರಿಸಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಮಣ್ಣು ಮತ್ತು ಅಕ್ಕಿಯನ್ನು ನವದೆಹಲಿಗೆ ಸಾಗಿಸುವ ಮೂಲಕ ಅಲ್ಲಿ ಅಮೃತ ವಾಟಿಕಾ ಅಂತ ಹೇಳುವಂಥ ಒಂದು ವಿಶೇಷವಾದ ಉದ್ಯಾನವನವನ್ನು ನಿರ್ಮಿಸಲು ಈ ಅಕ್ಕಿ ಮತ್ತು ಮಣ್ಣು ಅದಕ್ಕೆ ಪ್ರಯೋಜನವನ್ನು ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಉಳ್ಳಾಲ ನಗರಸಭೆಯಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ನಾವು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಉಳ್ಳಾಲ ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳಲ್ಲಿ ಹಮ್ಮಿಕೊಂಡು ಸಾರ್ವಜನಿಕರ ಸಹಕಾರದೊಂದಿಗೆ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ಗೌರವಾನ್ವಿತ ವಾರ್ಡ್ಗಳ ಕೌನ್ಸಿಲರ್ಗಳು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಮತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಉಳ್ಳಾಲ ನಗರಸಭೆ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಲು, ಪೌರ ಕಾರ್ಮಿಕರು ಈ ಪೊರ್ತು ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಜಿಲಿಗೆ ಸ್ವಾಗತ. ರಾಜ್ಯ ಬೊಕ್ಕ ಜಿಲ್ಲೆದ ಒವ್ವೇ ಬಾಗಡು ಇಜ್ಜಂದಿನಂಚಿನ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲಡು ಉಂಡು. ಇಂದು ಸ್ಥಳೀಯ ಶಾಸಕರು ಯುಟಿ ಖಾದರ್ರ ಕೊಡುಗೆ ಪಂಡದು ಡಿವೈಎಫ್ಐದ ಪ್ರತಿಭಟನೆದ ಆರೋಪಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸುದ್ದಿಗೋಷ್ಠಿಡು ಉತ್ತರ ಕೊಡ್ತೇರು. ರಾಜ್ಯಪೊಕ್ಕ ಜಿಲ್ಲೆದ ಒವ್ವೇ ಭಾಗಡ್ಲ ಇಜ್ಜಾಂದಿನ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲಡಿತದು ಸ್ಥಳೀಯ ಶಾಸಕರು ಯುಟಿ ಖಾದರ್ನ ಕೊಡುಗೆ ಆತನ ಪಡೆದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸಮರ್ಥಿಸಿದರು. ನಾವೆಲ್ಲ ತಿಳಿದಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ರಾಜ್ಯದಲ್ಲಿ ಮಾದರಿಯಾದಂಥ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಉಳ್ಳಾಲದ ಸುಂದರವಾದಂಥ ಸಮುದಾಯ ಆರೋಗ್ಯ ಕೇಂದ್ರವಾಗಿರ್ತದೆ. ಒಂದು ವ್ಯವಸ್ಥಿತ ರೀತಿಯಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರ ಇದು ರಾಜ್ಯದಲ್ಲೇ ಪ್ರಥಮವಾಗಿರುವಂಥ ಆರೋಗ್ಯ ಕೇಂದ್ರ. ಇದಕ್ಕೆ ಕಾರಣ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು. ಈ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರವು ಮಂಗಳೂರು ಜಿಲ್ಲಾ ಕೇಂದ್ರದಿಂದ ಸುಮಾರು 20 ಕಿಲೋಮೀಟರ್ ಒಳಗಡೆ ಎಲ್ಲಿಯೂ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಂಥ ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲಿಯೂ ಇಲ್ಲ. ಉಳ್ಳಾಲ ಆರೋಗ್ಯ ಕೇಂದ್ರದಲ್ಲಿ ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಹಾಗೂ ಯೋಗ ಮುಂತಾದ ಎಲ್ಲ ವೈದ್ಯಕೀಯ ಸವಲತ್ತುಗಳು ಇಲ್ಲಿ ದೊರೆಯುತ್ತದೆ. ಈ ಸುರತ್ಕಲಲ್ಲಿ ಇರತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ಅಲ್ಲಿ MRPL ಇದೆ. ಅದೇ ರೀತಿ ಮಂಗಳೂರು ಬಂದರ್ ಪೋರ್ಟ್ ಇದೆ, MCF ಇದೆ. ಇದರಲ್ಲಿ ಇದ್ದರೂ ಕೂಡ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಥ ಸಮುದಾಯ ಆರೋಗ್ಯ ಕೇಂದ್ರ ಆಗಿಲ್ಲ. ಇನ್ನು ಒಮ್ಮದ ಪದವು, ಮೂಡಬಿದ್ರೆ, ಮುಲ್ಕಿ ಇರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯ ಆರೋಗ್ಯ ಕೇಂದ್ರ ಬೇಕಾದಂಥ ಸವಲತ್ತು ಇರುವಂಥ ಆರೋಗ್ಯ ಕೇಂದ್ರ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಆದರೆ ಈ ರೀತಿಯ ಸೌಲಭ್ಯ ಅಲ್ಲಿ ಇರುವುದಿಲ್ಲ. ಆಮೇಲೆ ಉಪ್ಪಿನಂಗಡಿ ಮತ್ತು ಕಡಬದ ಕೊಕ್ಕಡದಲ್ಲಿ ಇರುವ ಆರೋಗ್ಯ ಕೇಂದ್ರವನ್ನು ಸನ್ಮಾನ್ಯ ಯುಟಿ ಖಾದರ್ ಅವರು ಮಂತ್ರಿಯಾದ ಸಂದರ್ಭದಲ್ಲಿ ಮಾಡಿದಂಥ ಸಮುದಾಯ ಆರೋಗ್ಯ ಕೇಂದ್ರವಾಗಿರ್ತದೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದೇ ಸ್ಥಳದಲ್ಲಿ ಆಯುಷ್ ಯೋಜನೆ ಅಡಿಯಲ್ಲಿ ಎಲ್ಲ ವೈದ್ಯಕೀಯ ಸವಲತ್ತುಗಳು ದೊರಕುವಂಥ ಸ್ಥಳ, ಜೊತೆಯಲ್ಲಿ ಸುಂದರವಾದಂಥ ಆಸ್ಪತ್ರೆ ಕಟ್ಟಡಗಳು, ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಡಯಾಲಿಸಿಸ್ಗೆ ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಇದ್ದಾರೆ. ಇದರ ಜೊತೆಗೆ ಖಾಸಗಿ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಮತ್ತು ಸಿಬ್ಬಂದಿಗಳು ಬಂದು ಉಚಿತ ಸೇವೆಯನ್ನು ನೀಡುತ್ತಾರೆ. ಉಳ್ಳಾಲ ಆರೋಗ್ಯ ಕೇಂದ್ರ ಅವ್ಯವಸ್ಥೆರ್ದು ಕೂರ್ದುನು ಪಡೆದು ಆರೋಪಿಸಾದ ಡಿವೈಎಫ್ಐ ನಡಪಾಯಿನ ಪ್ರತಿಭಟನೆಗೆ ವಿರುದ್ಧವಾದ ತೊಕ್ಕೋಟುಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ಸುದ್ದಿಗೋಷ್ಠಿ ನಡಪಾಯಿನ ಸದಾಶಿವ ಉಳ್ಳಾಲ್ ಪ್ರಾಥಮಿಕ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ರಾಜ್ಯಕ್ಕೆ ಮಾದರಿ. ಆಯುಷ್ ತಳಿಟ್ಟು ಯುನಾನಿ, ಹೋಮಿಯೋಪತಿ, ಆಯುರ್ವೇದದ ಒಟ್ಟಿಗೆ ಅಲೋಪತಿಕ್ ಔಷಧ, ಡಯಾಲಿಸಿಸ್ ವ್ಯವಸ್ಥೆ ಇದ್ದದ್ದು. ಕುಡ್ಲಡು 20 ಕಿಲೋಮೀಟರ್ ವ್ಯಾಪ್ತಿಡು ಓಲ್ಲ ಇಂಚಿನ ವ್ಯವಸ್ಥೆ ಇಚ್ಚಿ ಮೂಲಪುನ ಸೌಕರ್ಯದಾತ್ರ ಬೇತೆ ಬೇತೆ ವೈದ್ಯಕೀಯ ಆಸ್ಪತ್ರೆದ ವೈದ್ಯರು ಬತದು ಉಚಿತ ಸೇವೆ ಕೊರೊಂದುಲ್ಲೇರು. ಪ್ರತಿದಿನ 250 ಹೆಚ್ಚು ರೋಗಿಲು ಚಿಕಿತ್ಸೆ ಪಡೆಯೊಂದುಲ್ಲೇರು. ತುರ್ತು ಚಿಕಿತ್ಸೆ ಬೋಡಾನ ವೆಲ್ಲಾಕ್ ಲೇಡಿ ಕ್ವಶನ್ಗೆ ಸಾಗಿಸಾಯರೆ ನೂತೇನ್ಮ ಆಂಬ್ಯುಲೆನ್ಸ್ ಇತ್ತದು.
ಕಾಲ್ಗಂಟೆಡು ಮುಟ್ಟಾವೆರು. ಶಾಸಕರು ಖಾಸಗಿ ಲಾಬಿಗೂ ಮಣಿದಿಜೀರು. ಸಮುದಾಯ ಕೇಂದ್ರಡು ಪ್ರತಿದಿನ ಆಂಬ್ಯುಲೆನ್ಸ್ ವ್ಯವಸ್ಥೆ ಒಪ್ಪುಂಡು. ಸಿಬ್ಬಂದಿ ಕೊರತೆ ಇದ್ದದು ದುಮ್ಮದ ಸರ್ಕಾರ ನೇಮಕಾತಿ ಮಲ್ಪೋಡಿತನ ಪಣ ತೆರಿಪಾಯಿರು. ಕಾರಣ ಈ ಸಮುದಾಯ ಆಸ್ಪತ್ರೆಯಲ್ಲಿ ಇರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಇರುವುದರಿಂದ ಇಲ್ಲಿ ಬಂದು ವಿವಿಧ ವೈದ್ಯಕೀಯ ಆಸ್ಪತ್ರೆಗಳ ವೈದ್ಯರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಉಳ್ಳಾಳ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪ್ರತಿ ದಿನ ಸುಮಾರು 200ಕ್ಕಿಂತ ಹೆಚ್ಚು ಪೇಷಂಟ್ಗಳು ಬರ್ತಾ ಇದ್ದಾರೆ. ಅವರವರ ಆರೋಗ್ಯಕ್ಕೆ ಬೇಕಾಗಿರುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಹೋಗ್ತಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರು ಪ್ರತಿಪಕ್ಷದಲ್ಲಿದ್ದಾಗ ಕೂಡ ಉಳ್ಳಾಳ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಮತ್ತು ಕುಡಿಯುವ ನೀರಿನ ಯೋಜನೆ ಘಟಕಕ್ಕೆ ಬೇಕಾಗಿರುವಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಉಳ್ಳಾಳ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ, ತುರ್ತು ಚಿಕಿತ್ಸೆ ನೀಡಲು ಅವಶ್ಯಕತೆ ಇದ್ದಾಗ ರೋಗಿಯನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ, ಲೇಡಿ ಕೋಶನ್ ಆಸ್ಪತ್ರೆಗೆ ಸಾಗಿಸಲು 108 ಆ್ಯಂಬುಲೆನ್ಸ್ ಇದ್ದು, ಯಾವುದೇ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲಾಸ್ಪತ್ರೆಗೆ ಬರೀ 15 ನಿಮಿಷದಲ್ಲಿ ತಲುಪುವಂಥ ವ್ಯವಸ್ಥೆ ಕೂಡ ಇರ್ತದೆ. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಅವರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ತಮಗೆಲ್ಲ ತಿಳಿದಿರುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಸ್ಗಳ ಕಾನ್ಫರೆನ್ಸಲ್ಲಿ ಭಾಗವಹಿಸಲು ಪರದೇಶಕ್ಕೆ ತೆರಳಿದ್ದಾರೆ. ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ಉಳ್ಳಾಳ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡಿಸುವಲ್ಲಿ ನಮ್ಮ ಶಾಸಕರು ಅವರ ಪ್ರಯತ್ನವನ್ನು ಮಾಡಿಕೊಂಡು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಬೇಕಾದಂಥ ಸವಲತ್ತು ತರುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳೇನಿದ್ದರೂ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇದ್ದಾರೆ. ಈ ಹಿಂದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಯಾವ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಕೂಡ ಇತ್ತು. ಆವಾಗ ಯಾರು ಪ್ರತಿಭಟನೆಗೆ ಮಾಡುವಂಥ ವ್ಯವಸ್ಥೆಗೆ ಹೋಗಲಿಲ್ಲ. ಪ್ರತಿಭಟನೆ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿರುವಂಥ ಸವಲತ್ತನ್ನು ತಮ್ಮ ಗಣನೆಗೆ ತರಲಿಕ್ಕೆ ಗಣನೆಗೆ ತಂದಿದ್ದೇನೆ. ಮುಖಂಡರು ಆಲ್ವಿನ್ ಡಿಸೋಜಾ, ದೀಪಕ್ ಪಿಲಾರ್, ಸುರೇಖಾ ಚಂದ್ರಹಾಸ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ, ವಿಶಾಲ್ ಕೊಲ್ಯ, ಜಿಯಾದ್ ಮುಕ್ಕಚ್ಚೇರಿ, ಪುರುಷೋತ್ತಮ್ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆದ ಕುಡ್ಲ ಬಜಿಪೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಕುಡ್ಲ ಬೊಕ್ಕ ಜಪ್ಪಿನ ಮಗರು ವಲಯ ಸ್ವಸಹಾಯ ಸಂಘದ ಒಕ್ಕೂಟದ ಹೊಸ ಪದಾಧಿಕಾರಿಲಿನ ಪದಗ್ರಹಣ ಬೊಕ್ಕ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶ ಜಪ್ಪಿನ ಮೊಗರು ಆರ್ಯ ಸಮಾಜ ಭವನಡು ಐತಾರ ನಡೆತನು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುಡ್ಲ ಬಜ್ಪೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕುಡ್ಲ ಬೊಕ್ಕ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ ಜಪ್ಪಿನ ಮೊಗರು ವಲಯ ಒತ್ತಿರ್ದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಬೊಕ್ಕ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯರನ ಮಾರ್ಗದರ್ಶನದೊಟ್ಟಿಗೂ ಗಾಂಧಿ ಜಯಂತಿದ ಅಂಗವಾದ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶ ಬೊಕ್ಕ ಒಕ್ಕೂಟಲದ ಪದಗ್ರಹಣ ಲೇಸ್ ಜಪ್ಪಿನ ಮೊಗರು ಆರ್ಯ ಸಮಾಜ ಮರಾಠ ಭವನಡು ಐತಾರ್ ನಡೆತನು. ಶಾಸಕರು ವೇದವ್ಯಾಸ್ ಕಾಮತ್ ಪದಗ್ರಹಣ ಲೇಸ್ ಬೊಕ್ಕ ಸಮಾವೇಶನು ಉದಿಪನ ಮಲ್ತದು ಮಾದಕ ದ್ರವ್ಯ ಮದ್ಯವ್ಯಸನದ ಬಗೆಟ್ ಜಾಗೃತಿ ಮೂಡಿಸಾದು ಯುವ ಜನಕ್ಲೇನು ಸರಿ ಸಾದಿಡು ದುಂಬು ಕೊನಪೋಡು ಶಾಲಾ ಕಾಲೇಜಿಗೆ ಪೋಪುನ ಜೋಗ್ಲು ದುಷ್ಟಟಳಿಗೆ ಬಲಿಯಾವಂದಿಲ್ಲಕ ಅಪ್ಪೆಲ್ಲು ಎಚ್ಚರ ವಹಿಸಲು ಪಂಡ ತೆರಿಪಾಯರು. ರೀತಿಯಲ್ಲಿ ಸರಿಪಡಿಸುವಂತಹ ಪ್ರಯತ್ನಗಳು ಗ್ರಾಮಾಭಿವೃದ್ಧಿಯಿಂದ ಆದರೂ ಕೂಡ ಈ ರೀತಿಯ ಚಿಂತನೆಗಳು ಕೂಡ ವಿಶೇಷವಾಗಿ ಕೆಲಸ ಕಾರ್ಯಗಳಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಕಾರ್ಯಗಳನ್ನು ಕಂಡಾಗ ಲಂಡನ್ನಲ್ಲಿರುವಂಥ ವ್ಯಕ್ತಿ ಈ ಕಾರ್ಯವನ್ನು ಹೇಗೆ ನೀವು ಅನುಷ್ಠಾನ ಮಾಡ್ತೀರಿ, ಅದರ ವಿಶೇಷತೆಗಳು ಹೇಗೆ ಅಂತೇಳುವಂಥ ರೀತಿಯ ಲಂಡನ್ ಮತ್ತು ಬೇರೆ ಬೇರೆ ದೇಶದ ಪ್ರಮುಖ ಸ್ಥಾನದಲ್ಲಿ ಕೂತ್ಕೊಂಡಂಥ ವ್ಯಕ್ತಿಗಳು ಅವಲೋಕನ ಮಾಡುವಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯ ನಡೀತಾ ಇದೆ. ಆಶ್ಚರ್ಯ ಆಗಬಹುದು ನಮಗೆ. ಆ ರೀತಿಯ ಚಿಂತನೆಗಳು ಇವತ್ತು ಗ್ರಾಮಾಭಿವೃದ್ಧಿ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ. ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಒಂದು ದೀಪದಿಂದ 100 ದೀಪವನ್ನು ಹಚ್ಚಬಹುದು. ಆ 100 ದೀಪವನ್ನ ಮುಖಾಂತರ 1000 ದೀಪವನ್ನು ಹಚ್ಚಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಪಾತ್ರರಂದು ಮದ್ಯಪಾನ ಬೆನ್ಪಿನ ವರ್ಗದ ಶತ್ರು ಧರ್ಮಸ್ಥಳ ಧರ್ಮಾಧಿಕಾರಿಲು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ 30 ವರ್ಷದ ದುಂಬು ಸುರುಮಲ್ತಿನ ಮದ್ಯಪಾನದ ವಿರುದ್ಧದ ಅಭಿಯಾನದ ಸಮಾಜ ಜಾಗೃತ ಆತಲು ವಿದ್ಯಾರ್ಥಿಗಳು ಲೆಕ್ಕದ ಜಾಸ್ತಿ ಉಪಯೋಗಿಸಾವನ ಮೊಬೈಲ್ ನಿಯಂತ್ರಿಸಾವನ ಜವಾಬ್ದಾರಿ ಇಲ್ಲದಾಕ್ಲಿನ ಮಿತ್ತುಂಡು ಪಣ ತೆರಿಪಾಯರು. ಮಕ್ಕಳು
ಅಡಿಕ್ಟ್ ಆಗ್ತಾರೋ, ಅದಕ್ಕೆ ಅವರಿಗೆ ಚಟವಾಗಿ ಪರಿಣಮಿಸ್ತದೋ, ಆಗ ನಿಮ್ಮ ಮಕ್ಕಳು ದಾರಿ ತಪ್ಪುವಂಥ ಅವಕಾಶ 100% ದಾರಿ ತಪ್ತಾರೆ, ಗ್ಯಾರಂಟಿ. 10 ಮಕ್ಕಳು ಏನೋ ಅಜ್ಜಿಯ ಪುಣ್ಯದಿಂದ ಒಳ್ಳೆದಿದ್ರೂ ಇರ್ಬೋದು, ಉಳಿದವರು ದಾರಿ ತಪ್ತಾರೆ. ಆದ್ದರಿಂದ ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ, ಮಕ್ಕಳಿಗೆ ಒಳ್ಳೆ ಟಚ್ ಸ್ಕ್ರೀನ್ ಫೇಮಸ್ ಕ್ವಾಲಿಟಿಯ ಮೊಬೈಲ್ ಕೊಡಿಸುವಾಗ, ನೀವು ಉಪವಾಸ ಇದ್ದು ಮಕ್ಕಳಿಗೆ 15,000 ರೂಪಾಯಿನ ಮೊಬೈಲು ಕೊಡಿಸುವಾಗ ಒಂದಿಷ್ಟು ಜಾಗ್ರತೆಯನ್ನು ಮಾಡಿಕೊಳ್ಳಿ. ಅಂಥದ್ದನ್ನು ಕೊಡಿಸಬೇಡಿ. ಮಕ್ಕಳು ಡಿಗ್ರಿಗೆ ಹೋದ ನಂತರ 2 ವರ್ಷ ಆದ ನಂತರ ತುಂಬ ಹಠ ಮಾಡಿದರೆ ಮೊಬೈಲ್ ಕೊಡಿಸಿ. ಮೊಬೈಲ್ ಬದಲಿಗೆ ಟ್ಯಾಬ್ ಬರ್ತದೆ, ದೊಡ್ಡ ದೊಡ್ಡ ಟ್ಯಾಬ್ ಬರ್ತದೆ, 10 ಇಂಚಿನ ಟ್ಯಾಬ್ ಬರ್ತದೆ. ಅದನ್ನು ಹಿಡ್ಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ. ಓದಬೇಕ ಮಗನೇ, ನಾನು ನಿನಗೆ ಟ್ಯಾಬ್ ಕೊಡಿಸ್ತೇನೆ, 8,000 ರೂಪಾಯಿ ಒಳ್ಳೆ ಟ್ಯಾಬ್ ಸಿಗ್ತದೆ, ಟ್ಯಾಬ್ ತಗೋ, ಕಲಿ ಮನೇಲಿ ಕೂತ್ಕೊಂಡು, ಅದನ್ನು ಹಿಡ್ಕೊಂಡು ಊರೂರು ತಿರುಗುದು ಬೇಡ ಅನ್ನುವಂಥ ಹಠವನ್ನು ನೀವು ಮಕ್ಕಳಲ್ಲಿ ಮಾಡಬೇಕು. ಮೇಯರ್ ಸುಧೀರ್ ಶೆಟ್ಟಿ ಪಾತ್ರರೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ತ್ರೀ ಶಕ್ತಿ ಕೂಟದ ಅಪ್ಪೆಲನ ಮೂಲಕ ಸಮಾಜದ ಪರಿವರ್ತನೆ ಸಾಧ್ಯ ಆತದು. ಭಾರತ ಸಂಸ್ಕೃತಿ ಸಂಸ್ಕಾರದ ದೇಶ ಆದಿತದು. ಮದ್ಯಪಾನ ಧೂಮಪಾನ ಮುಕ್ತ ಸಮಾಜ ನಿರ್ಮಿಸಾಗ ಮಾಡಿ ತೆರೆಪಾಯರು. ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಬೇಕೆಂಬಂತ ನಿಟ್ಟಿನಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಒಕ್ಕೂಟ ಇವತ್ತು ಇಡೀ ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಹಾಗಾಗಿ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತೊಮ್ಮೆ ನಾನು ಶಿರಬಾಗಿ ನಮಿಸುತ್ತಾ ಈ ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬೇತೆ ಬೇತೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡ್ತಾರೆ. ವಿಪತ್ತು ನಿರ್ವಹಣೆದ ಶೌರ್ಯ ಘಟಕದ ಸದಸ್ಯರಿಗೆ ಮಾನಾದಿಗೆ ಮಾಡ್ತಾರೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಅಧ್ಯಕ್ಷರು ಚಂದ್ರಶೇಖರ್ ಉಚ್ಚಲ್ ಗುರ್ಕಾರ್ಮದ ಪಾತ್ರ ಪಂಡರು. ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗುವಂಥದ್ದು ಬಹಳ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಮುಖೇನ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ತೊಟ್ಟು ಮದ್ಯ ವ್ಯಸನಿಗಳ ಆ ಒಂದು ಕುಟುಂಬ ನಿರ್ವಹಣೆಗೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಅವಲೋಕನ ಮಾಡಿಕೊಂಡು ಒಂದು ಕುಟುಂಬ ಸ್ವಸ್ಥ ಸಮಾಜದತ್ತ ಹೋಗಬೇಕು, ಆ ಸಮಾಜ ಸದೃಢವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಮದ್ಯ ವ್ಯಸನದಲ್ಲಿ ಆ ಕುಟುಂಬ ಸರ್ವನಾಶ ಆಗಿರುವಂಥದ್ದನ್ನು ಮನಗಂಡು ಇವತ್ತು ಮದ್ಯ ವ್ಯಸನದ ಈ ಮಧ್ಯವರ್ಜನ ಶಿಬಿರಗಳನ್ನು ಮಾಡುವ ಮುಖೇನ ಇಡೀ ಕರ್ನಾಟಕದಂತ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇವತ್ತು ಶಿಕ್ಷಣ ಇರಬಹುದು, ಸಾಮಾಜಿಕ ಕ್ಷೇತ್ರದ ಹಲವಾರು ಧಾರ್ಮಿಕ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ಒಂದು ಜನರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಪಾಲಿಕೆದ ವಿಪಕ್ಷ ನಾಯಕರು ಪ್ರವೀಣ್ ಚಂದ್ರ ಆಳ್ವ, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪಾಲಿಕೆ ಸದಸ್ಯರು ವೀಣಾ ಮಂಗಳ, ಜಪ್ಪಿನಮಗರು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ನಾಗೇಂದ್ರ ಕುಮಾರ್, ಪ್ರಗತಿ ಬಂಧು ಕೇಂದ್ರ ಒಕ್ಕೂಟದ ಕುಡ್ಲ ಅಧ್ಯಕ್ಷರು ಸತೀಶ್ ದೀಪಂ ಕುಂಪಲ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ದಕ್ಷಿಣ ಕನ್ನಡ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ದ ಜಿಲ್ಲಾ ನಿರ್ದೇಶಕರು ಮಹಾಬಾಲ್ ಕುಲಾಲ್, ಜನಜಾಗೃತಿ ವೇದಿಕೆದ ಮಹಾಬಾಲ್ ಚೌಟ, ಜಪ್ಪಿನಮಗರು ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀಮತಿ ಪಲ್ಲವಿ ಬೊಕ್ಕ ಬಳಗದಾಗಲು ಪ್ರಾರ್ಥನೆ ಪಂಡೇರು. ಯೋಜನಾಧಿಕಾರಿ ಚೆನ್ನಕೇಶವ ಸಭೆ ನಿಂತ್ಕೊಂಡೇರು. ಡಾಕ್ಟರ್ ಅಮೃತಾ ಕುಲಾಲ್, ಶ್ರೀಮತಿ ಜಯಂತಿ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ಕೇಶವ ಶಿಶು ಮಂದಿರದ ಮುತಾಲಿಕೆಡು ಕರಿ ಕೆಲವು ವರ್ಷದ ನಡತೊಂದು ಬರಂದು ಪುನಃ ಹೊಸ ಮದಿಮಯ ಮದಿಮಲೆನ ಸಮಾವೇಶ ಶಿಶು ಮಂದಿರಡು ವಟಾರಡು ಐತಾರ ಇಡೀ ದಿನ ನಡೆತದು.
ಕಿನ್ಯ ಕೇಶವ ಶಿಶು ಮಂದಿರಡು ವರ್ಷಂ ಪ್ರತಿ ನಡಪುನ ನವದಂಪತಿ ಸಮಾವೇಶ ಐತಾರ್ ನಡತನು. ದೈವ ನರ್ತಕಿಯರು ಉಮೇಶ್ ಪಂಬದ ದಂಪತಿಲು ತುಡರ್ ಬೆಳಗಾದು ಭಾರತ ಮಾತೆನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ತದ ನವದಂಪತಿ ಸಮಾವೇಶನ ಉದಿಪನ ಮಲ್ತೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ಕಿನ್ಯ ಕೇಶವ ಶಿಶು ಮಂದಿರದ ಮಾರ್ಗದರ್ಶಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಕಲ್ಲಡ್ಕ ಪ್ರಭಾಕರ್ ಭಟ್ ಪಾತ್ರೊಂದು ನಮ್ಮ ಚಿಂತನೆಯನ್ನು ಒಂಜಿ ಮನ್ಪುನ ಒಟ್ಟುಗೂಡಿಸಾವನ ನಿಟ್ಟಿಡು ಪುಟ್ಟು ಪಡೆಯಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುಟುಂಬ ಯೋಜನೆದ ಪರಿಕಲ್ಪನೆಡು ಪೊಸ ಮದ್ಮೆ ಆಯ್ನ ದಂಪತಿಲೆಗ್ ಮಾರ್ಗದರ್ಶನ ಕೊರ್ಪುನ ಬೇಲೆನ್ ಮಲ್ತೊಂದುಂಡು. ಕುಟುಂಬ ಪದ್ಧತಿನ ಒರ್ತೊನ್ನ ಅವೆತ ಶ್ರೇಷ್ಠತೆನ್ ತೆರಿಪಾವನ ಬೇಲೆ ಮಲ್ತಂಡ ಪೊಸ ದಂಪತಿಲೆಗ್ ಇಂದು ಅರ್ಥ ಆದ ಕುಟುಂಬ ಪದ್ಧತಿ ಗಟ್ಟಿ ಆಪನ ಮೂಲಕ ನಮ್ಮ ದೇಶ ಸರ್ವಶ್ರೇಷ್ಠ IRS ಸಾಧ್ಯ ಪಡೆದು ಮಾರ್ಗದರ್ಶನದ ಪಾತ್ರ ಪಂಡಿರು. ಧರ್ಮವನ್ನು ಉಳಿಸುವುದು ಹೇಗೆ, ಈ ಸಂಸ್ಕೃತಿಯನ್ನು ಬೆಳೆಸುವುದು ಹೇಗೆ, ಅದಕ್ಕೆ ನಮ್ಮ ಮನೆ ನಮ್ಮ ಗೃಹ ಯಾವುದಿದೆ ಅದು ಧರ್ಮದ ಕಾರ್ಯ ಸಂಸ್ಕೃತಿಯ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಬೇಕಾಗಿರುವಂಥದ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಮದುವೆ. ಎರಡನೇದ್ದೇನು, ಒಂದು ಧರ್ಮದ ಕಾರ್ಯಕ್ಕೆ ಮದುವೆ, ಧರ್ಮವನ್ನು ಮತ್ತೆ ಮುಂದಿನ ಪೀಳಿಗೆಗೆ ರವಾನಿಸಲಿಕ್ಕೆ ಮದುವೆ, ಧರ್ಮದ ಪುನರುತ್ಥಾನದ ಕಾರ್ಯಕ್ಕೆ ಮದುವೆ. ಎರಡನೇದ್ದವರು ಹೇಳ್ತಾ ಇದ್ದದ್ದು ನಮ್ಮ ಹಿರಿಯರು ಧರ್ಮ ಪ್ರಜಾಭಿವೃದ್ಧಿ ಅಂತ. ಪ್ರಜಾಭಿವೃದ್ಧಿ ಅಂದರೆ ಸಂತಾನಾಭಿವೃದ್ಧಿ ಅಂತ, ಅಂದರೆ ಮಕ್ಕಳಾಗಬೇಕು ನಮಗೆ ಅಂತ. ಅದಕ್ಕೆ ಮದುವೆಯಲ್ಲಿ ಒಂದು ಧರ್ಮದ ಪ್ರತಿಪಾದನೆ ಮಾಡುವಂಥದ್ದು, ಧರ್ಮವನ್ನು ಮುಂದಿನ ಪೀಳಿಗೆ ಕೊಂಡೋಗುವಂಥದ್ದು, ಅಂಥ ಪೀಳಿಗೆಯನ್ನು ಬೆಳೆಸುವಂಥದ್ದು, ಇದು ಒಂದು ಜವಾಬ್ದಾರಿ ಇದೆ. ಅದಕ್ಕೆ ನಮ್ಮ ಹಿರಿಯರು ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥ. ಕುದುರೆಮುಖ ಸಂಸದ ಗಜಾನನ ಪೈ, ಕುಡ್ಲ ರಾಮಕೃಷ್ಣ ಮಿಷನ್ದ ಜನನಿ ದಾಸ್, ಕುಡ್ಲ KMCದ ವೈದ್ಯರು ಡಾಕ್ಟರ್ ಮಂಜುಳಾ ಅನಿಲ್ ರಾವ್, ಪ್ರಜ್ಞಾನ ಯೂಟ್ಯೂಬ್ ಚಾನೆಲ್ದ ಮುಖ್ಯಸ್ಥರು ಸುಮತಿ ಪೈ, ಇಂಚಿತಿ ಪ್ರಮುಖರು ಮಲ್ಲಬೆನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕಿನ್ಯ ಕೇಶವ ಶಿಶು ಮಂದಿರದ ಗೌರವ ಅಧ್ಯಕ್ಷರು ಶಿವರಾಮ್ ಶೆಟ್ಟಿ ಸಾಂತ್ಯ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕಾರ್ಯಕ್ರಮಕ್ಕೆ ಬತ್ತಿಂಚಿ ಪೊಸ ದಂಪತಿಲೇನು ಆರತಿ ಮಲ್ದದು ತಿಲಕ ದೀದು ಸಂಪ್ರದಾಯ ಎತ್ಕೊಂಡಿರು. ಮೇಘಶ್ರೀ ಕಜೆ ಪ್ರಾರ್ಥನೆ ಪಂಡೇರು, ವ್ಯವಸ್ಥಾಪಕರು ನಾರಾಯಣ ಕಜೆ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು, ಕೇಶವ ಕಜೆ ಸಭೆ ಸುಧಾರಿಕೆ ಮಲ್ತೇರು, ಚೇತನ್ ಪಿಲಿಕೂರು ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ಮುತಾಲಿಕೆಡು ರಾಷ್ಟ್ರ ಮಟ್ಟದ ಅಭಿಯಾನದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಶೈಕ್ಷಣಿಕ ಸಮಾವೇಶ ಬಕ ನಿವೃತ್ತ ಶಿಕ್ಷಕರಿಗೆ ಮಾನದಿಗೆ ಲೇಸನು ಬಬ್ಬು ಕಟ್ಟದ ಹಿರಾ ಕಾಲೇಜ್ ಸಭಾಂಗಣಡು ಐತಾರ ಅಟಣೆ ಮಲ್ತಿದ್ದರು. ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆದ ನಿರಲ್ಡ್ ರಾಷ್ಟ್ರ ಮಟ್ಟದ ಅಭಿಯಾನದ ಅಂಗವಾದ ಬಬ್ಬುಕಟ್ಟೆ ಹಿರಾ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲಾ ಶೈಕ್ಷಣಿಕ ಸಮಾವೇಶ ಬೊಕ್ಕ ನಿವೃತ್ತ ಶಿಕ್ಷಕರಿಗೆ ಮಾನಾದಿಗೆ ಲೇಸನು ಐತಾರ ಅಟಣೆ ಮಲ್ದಿದ್ದರು. ಕಾರ್ಯಕ್ರಮದ ಪಾಲ್ಪಡೆದು ಶೈಕ್ಷಣಿಕ ಮಾರ್ಗದರ್ಶನ ಕೋರ್ನ PA ಪ್ರಥಮ ದರ್ಜೆ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಸರ್ಫರಾಜ್ ಹಾಶಿಂ, ಶಿಕ್ಷಕರಿಗೆ ಎಡ್ಡ ಗೌರವ ಉಂಟು, ಶಿಕ್ಷಕರಿಗೆ ನಿವೃತ್ತ ರಾಪನಡೆ ಮುಟ್ಟಲ ವಿದ್ಯಾರ್ಥಿಗಳು ಒಪ್ಪೇರು, ಶಿಕ್ಷಣ ಸವಾಲಾದ ದೆತೊಂದು ಪೋಂಡ ಮಾತ್ರ ಕಾರ್ಯ ಯಶಸ್ವಿ ಆಪುಂಡು. ಒಟ್ಟುಡು ಈ ಕ್ಷೇತ್ರ ಅಭಿವೃದ್ಧಿ ಆವಡ್ ಪನ್ಪಿನವೇ ಶಿಕ್ಷಕರನ್ನ ಗುರಿಯಾತಂಡು. ಸಿಗರೇಟ್ ನಮಕ್ ಸವಾಲಾದ ಪರಿಣಮಿಸಾದನು. ಕೆಲ ವಿದ್ಯಾರ್ಥಿಗಳು ಇಂದೇನೆ ಹವ್ಯಾಸ ಆದ ಮಲ್ತೊಂದು ಪುನಿ ಖೇದಕರ ಪಂಡ ತೆರಿಪಾಯರು ಹೋಗಿದೆ ಅಂತ ನಾವು ತುಂಬಾ ಆಲೋಚನೆ ಮಾಡುವ ಒಂದು ಸನ್ನಿವೇಶ. ಇನ್ನೊಂದು ಮೇಜರ್ ಚಾಲೆಂಜಸ್ ಈಸ್ ದಿ ಡ್ರಗ್. ಅದು ಪ್ರೈಮರಿಯಿಂದಲೇ ಈಗ ಸ್ಟಾರ್ಟ್ ಆಗಿದೆ. ಸಿಗರೇಟಿಂದ ಸ್ಟಾರ್ಟ್ ಆಗ್ತದೆ, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ 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 ಎಲ್ಲಿ ಆಗ್ತದಂತ ಈಗ ನಮ್ಗೆ ಗೊತ್ತಿದೆ. ಈ ಡ್ರಗ್ ಅಡಿಕ್ಷನ್ ಹೇಗೆ ಆಯಿತು, ಸಿಗರೇಟ್ ಅಡಿಕ್ಷನ್ ಅಥವಾ ಬೀಡಿ ಅಡಿಕ್ಷನ್ ಹೇಗೆ ಆಯಿತು? ಒಂದು 3 ಫ್ರೆಂಡ್ಸ್ ಒಟ್ಟಾಗಿ ಹೋಗ್ತಾರೆ, ಅದರಲ್ಲಿ ಇಬ್ಬರು ಆಲ್ರೆಡಿ ಒಂದು ಸಿಗರೇಟ್ ಅಥವಾ ಡ್ರಗ್ ಅಡಿಕ್ಷನ್ ಆಗಿದ್ದಾರೆ. ಈ ಇಬ್ಬರು ಸಿಗರೇಟ್ ಎಳೆಯುವಾಗ ಅವರು ಅವ ಇದುವರೆಗೆ ಸಿಗರೇಟ್ ಟೇಸ್ಟೇ ಮಾಡಲಿಲ್ಲ, ಅವನಿಗೊಂದು ಸಿಗರೇಟ್ ಕೊಡ್ತಾರೆ. ಅವು ಬೇಡ ಹೇಳಿದ, ಆದರೂ ಇವರು ಒತ್ತಾಯ ಮಾಡಿದರು. ಇದಕ್ಕೆ ನಾವು ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ. ಅವ ಸ್ಟಾರ್ಟ್ ಮಾಡಿದ ಸಿಗರೇಟ್ ಸ್ಮೋಕ್ ಮಾಡಲಿಕ್ಕೆ.
ಎಲ್ರಿಗೂ ಗೊತ್ತು, ಮಾಡಿದವ್ರಿಗೆ ಗೊತ್ತಿದೆ. ಫಸ್ಟ್ ಟೈಮ್ ಒಮ್ಮೆ ಸ್ಮೋಕ್ ಮಾಡಾಗ ತುಂಬ ಕಹಿ, ಅವನಿಗೆ ಒಂದು ಕಫ ಇದಾಗ್ತದೆ, ಒಂಥರ ಒಂದು ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತದೆ. ಆಗ ಇವ್ರು ಕೇಳ್ತಾರೆ ಅವನ ಹತ್ರ, ಹೌ ಇಸ್ ಇಟ್ ಅಂತ. ಅವ ಹೇಳ್ತಾನೆ, ಸತ್ಯ ಹೇಳುವುದಿಲ್ಲ ಅವ ಏನು ಹೇಳ್ತಾನೆ, ಈ ಫ್ರೆಂಡ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅವರನ್ನೊಂದು ಸಂತೋಷ ಪಡಿಸ್ಲಿಕ್ಕೆ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾನೆ. ಎಷ್ಟು ಕಹಿ ಇದ್ರೂ ಭಾರಿ ಒಳ್ಳೆದಿದೆ ಅಂತ ಹೇಳ್ತಾನೆ. ಆಗ ನಮ್ಮ ಮನಸ್ಸು ಹೇಳ್ತದೆ ಹೌದು ಅಂತ. ನಮ್ಮ ಮನಸ್ಸಿಗೆ ಹೌದು ಅಂತ ಹೇಳಲಿಕ್ಕೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇನ್ನೂ ಟ್ರೈ ಮಾಡು ಅಂತ ಹೇಳ್ತಾನೆ, ಇನ್ನೊಮ್ಮೆ ಮಾಡ್ತಾನೆ. ಈಗ ಹೌದು ಅಂತ ಹೇಳಿದಾಗ ಅಲ್ಲಿರುವ ಟೇಸ್ಟ್ ಬಡ್ಸ್ ಸ್ವಲ್ಪ ಇಗ್ನೈಟ್ ಆಗಿರ್ತದೆ, ಇನ್ನೂ ಅವನಿಗೆ ಸ್ವಲ್ಪ ಟೇಸ್ಟಿ ಅಂತ ಅನಿಸ್ತದೆ. ಸೊ ದಿಸ್ ಇಸ್ ಹೌ ದ ಡ್ರಗ್ ದಿ ಸ್ಮೋಕಿಂಗ್ ಹ್ಯಾಬಿಟ್ ಈಸ್ ಬೀಂಗ್ ಡೆವಲಪ್ಡ್. ಒಮ್ಮೆ ಹೋದರೆ ಅಷ್ಟು ಸುಲಭದಲ್ಲಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಎಷ್ಟು ಡಿ ಅಡಿಕ್ಷನ್ ಸೆಂಟರ್ ಕೊಂಡೋದ್ರೂ ಅಲ್ಟಿಮೇಟ್ಲಿ ವಾಟ್ ವಿ ವಾಂಟ್ ಈಸ್ ದ ವಿಲ್ ಪವರ್. ಈ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದ್ದರೆ ಮಾತ್ರ ಇದರಿಂದ ಹೊರಗೆ ಬರಲು. ಆದರ್ಶ ಶಿಕ್ಷಕ ಪಂಪಿನ ವಿಚಾರದ ಬಗೆಟ್ ವಿಚಾರಗೋಷ್ಠಿ ನಡಪಾದ ಪಾತೇರ್ನ ಟಿಪ್ಪು ಸುಲ್ತಾನ್ನ ನಿವೃತ್ತ ಶಿಕ್ಷಕಿಯರು MH ಮಲಾರ್ ತನ್ನ ಅನುಭವವನ್ನು ಪಟ್ಟೊಂಡಿರು. ಈ ರೀತಿಯಲ್ಲಿ ಒಂದು ಟೀಚರ್ ಶಿಕ್ಷಕರ ಬಗ್ಗೆ ಅಷ್ಟು ಸುಲಭದಲ್ಲಿ ಆದರ್ಶವನ್ನು ಎಲ್ಲಾದರೂ ಒಂದು ಕಡೆಯಲ್ಲಿ ಬರೆದನ್ನು ಓದಿಕೊಳ್ಳುವುದು ಅಥವಾ ಅದನ್ನು ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ ಸಾಧ್ಯ, ಅದು ಸುಲಭ ಸಾಧ್ಯ ಅಲ್ಲ. ಈಗ ಎಲ್ಲರೂ ಹೇಳ್ತಾರೆ ಶಿಕ್ಷಕರಂದರೆ ಅದು ಶಿಲ್ಪಿ ಅಂತ. ಅವ ಶಿಲ್ಪಿಯ ಕಲ್ಪಿಯ ಅಂತ ಅವನಿಗೆ ಗೊತ್ತು. ಯಾವ ರೀತಿಯ ಶಿಲ್ಪಿ, ಯಾವ ರೀತಿಯವನು. ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರನ್ನು ಅಟ್ಟಕ್ಕೇರಿಸ್ತಾರೆ. ಶಿಕ್ಷಕರ ಬಗ್ಗೆ ಅಧಿಕಾರಿಗಳ ವರ್ಗಗಳು, ಆಡಳಿತ ವರ್ಗಗಳ ಬಗ್ಗೆ ಎಚ್ಚೆತ್ತುಕೊಂಡಾಗ ಈ ಶಿಕ್ಷಕರು ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಸಂತೋಷವಾದಂಥ ಶಿಕ್ಷಕರಿದ್ದಾರೋ ಅವಲ್ಲಿ ಸಂತೋಷವಾದಂಥ ಬೋಧನೆಯೂ ಆಗ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. ಒಂದೊಮ್ಮೆ ಸ್ವತಂತ್ರ ಹೋರಾಟಗಾರದಂತಹ ಬಾಲ ಗಂಗಾಧರ ತಿಲಕರ ಹತ್ರ ಕೇಳಿದ್ರಂತೆ, ನೀವು ಸ್ವತಂತ್ರ ಸಂಗ್ರಾಮಕ್ಕೆ ಬಹಳಷ್ಟು ಹೋರಾಟ ಮಾಡಿದ್ದೀರಿ, ಈಗ ನಮಗೆ ಸ್ವಾತಂತ್ರ್ಯ ಬಂತು, ನೀವು ಯಾವ ಮಂತ್ರಿ ಪದವಿಯನ್ನು ಆಯ್ಕೆ ಮಾಡ್ತೀರಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ನಾನು ಯಾವ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಉಂಟು, ಅದರ ಬದಲು ಅನೇಕ ಮಂತ್ರಿಗಳನ್ನು ಪ್ರಧಾನಮಂತ್ರಿಯನ್ನು ಸೃಷ್ಟಿಸುವಂತಹ ಒಬ್ಬ ಶಿಕ್ಷಕನಾಗಿರುವುದೇ ದೊಡ್ಡ ಪದವಿ, ಅದನ್ನು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಂತೆ. ಎಂಥ ಮಾತು ನೋಡಿ. ಆದ್ದರಿಂದ ಆ ಶಿಕ್ಷಕರಿರುವಂತಹ ಘನತೆ, ಗೌರವ ಎಷ್ಟು ಇದೆ ಎಂಬುದನ್ನು ನಮಗೆಲ್ಲರಿಗೂ ಚೆನ್ನಾಗಿ ನಾವು ತಿಳಿದಿದ್ದೇವೆ. ಸುಜೀರ್ ಸರ್ಕಾರಿ ಪ್ರೌಢಶಾಲಾದ ನಿವೃತ್ತ ಶಿಕ್ಷಕಿಯರು ಬಿ ಮೊಹಮ್ಮದ್ ತುಂಬೆ, ಸದೀಪ ಶಾಲಾದ ನಿವೃತ್ತ ಶಿಕ್ಷಕಿಯರು ಅಮಾನುಲ್ಲಾ ಖಾನ್ ಪಾತೆರಿಯರು, ಐಟಿ ರಾಜ್ಯಾಧ್ಯಕ್ಷರು ಮೊಹಮ್ಮದ್ ರಜಾ ಮಾನ್ವಿ ಗುರ್ಕಾರ್ಬನ್ ವಹಿಸುತ್ತಿದ್ದರು. ಈ ಪೊರ್ತು ನಿವೃತ್ತ ಶಿಕ್ಷಕಿಯರಿಗೆ ಮಾನಾದಿಗೆ ಮಲ್ತೇರು. KMK ಮಂಜನಾಡಿ ನಿವೃತ್ತ ಶಿಕ್ಷಕಿಯರನ್ನ ಪರಿಚಯ ಮಾಡ್ತಾರೆ. ಬದ್ರಿಯಾ ಕಾಲೇಜ್ ನಿವೃತ್ತ ಮುಖ್ಯ ಶಿಕ್ಷಕಿಯರು ಡಾಕ್ಟರ್ ಇಸ್ಮಾಯಿಲ್ ಹಮ್ಜಾ UN, ಸಮನ್ವಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಅಬ್ದುಲ್ ಮಜೀದ್, ಜಮಿಯತುಲ್ ಫಲಾಹದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾಧ್ಯಕ್ಷರು KK ಶಾಹುಲ್ ಹಮೀದ್, ಶಾಂತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು AH ಮಹಮೂದ್, ಕಾರ್ಯದರ್ಶಿ ಅಬ್ದುಲ್ ಕರೀಂ, ಹೀರಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಫಾತಿಮಾ ಮೆಹರೂನ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಹೀರಾ ವಿದ್ಯಾಸಂಸ್ಥೆದ ಶಿಕ್ಷಕಿಯರು ಅಬ್ದುಲ್ ಲತೀಫ್ ಆಲಿಯಾ ಕಿರಾತ್ ಪಠಣ ಮಲ್ತೇರು. ಐಟಾ ಬಂಟ್ವಾಳ ತಾಲೂಕು ಅಧ್ಯಕ್ಷರು ರಿಯಾಜ್ ಬಂಟ್ವಾಳ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರಿಯರು. ಐಟಾ ಉಳ್ಳಾಲ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಮುಬೀನ್ ಸಭೆ ಸ್ಥಾರಿಕೆ ಮಲ್ತೇರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಜಿಲು ಮುಗಿತಂದಿಲ್ಲ. ನಿರಂತರ ಸುದ್ದಿಲಿಗೆ ತೂವೊಂದು ಪ್ಲೇ ಪೊಸಕೊರಲ್ 24x7.